ಕಟೀಲಿನ ತಾಯಿ ಶ್ರೀ ದುರ್ಗಾ ಪರಮೇಶ್ವರಿಯನ್ನು ವಂದಿಸಿಕೊಂಡು ಹತ್ತೂರ ಒಡೆಯ ಶ್ರೀ ಮಾಲಿಂಗೇಶ್ವರನ ಅನುಗ್ರಹವನ್ನು ಬೇಡಿಕೊಂಡು ಈ ಸ್ಥಳ ಸಾನ್ಯದ ಎಲ್ಲ ದೇವರಿಗೆ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸಿಕೊಂಡು ಕುಲದೇವರನ್ನ ಮನದಲ್ಲಿ ನೆನೆದುಕೊಂಡು ಗುರು ಹಿರಿಯರಿಗೆ ವಂದಿಸಿಕೊಂಡು ನೂತನವಾಗಿ ಉದ್ಘಾಟನೆಗೊಂಡಂಥ ನೈವಾಸ್ ಕೆಫೆ ಆ್ಯಂಡ್ ಕಿಚನ್ ಐಸ್ ಕ್ರೀಮ್ ಪಾರ್ಲರ್ ಅನ್ನುವ ಈ ಒಂದು ಉದ್ಘಾಟನೆ ಸಮಾರಂಭದಲ್ಲಿರ್ತಕ್ಕಂಥ ಎಲ್ಲ ಪ್ರೀತಿಯ ಆತ್ಮೀಯ ಅತಿಥಿ ಗಣ್ಯರಿಗೆ ವಂದಿಸಿಕೊಂಡು ಈ ಸಂಸ್ಥೆಯ ಮಾಲಕರೇ ಹಿರಿಯರಾಗಿರ್ತಕ್ಕಂಥ ಇಂದಿರಾ ಬಾಬು ಸಪಲ್ಯ ಇವರೇ ಸೇರಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತ ಬಂಧುಗಳೇ, ಇವತ್ತು ಒಂದು ವಿಶೇಷವಾದ ಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ. ಪುತ್ತೂರಿನ ಬೆಳೆಯುವಂಥ ಈ ಒಂದು ನಗರ ಪ್ರದೇಶದಲ್ಲಿ ನೂತನವಾಗಿ ಬೇರೆ ಬೇರೆ ಸಂಸ್ಥೆಗಳು ಪುತ್ತೂರಿಗೆ ಬರುವಂಥದ್ದು ನಮಗೆ ಭಾಳಷ್ಟು ಸಂತೋಷದ ವಿಚಾರ ಅಂತ ಈ ಸಂದರ್ಭ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ಕೂಡ ನಮ್ಮ ಪುತ್ತೂರಿನ ಒಂದು ಪೇಟೆಯಲ್ಲಿ ನೂತನವಾಗಿ ಆಯ್ಕೆ ಆಗಿರ್ತಕ್ಕಂಥ ಈ ಒಂದು ಐಸ್ ಕ್ರೀಮ್ ಪಾರ್ಲರ್ ಬಹುಶಃ ಈ ಭಾಗದ ಜನರಿಗೆ ಎಲ್ಲರಿಗೂ ಕೂಡ ಒಂದು ಸಂತೋಷದ ವಿಚಾರ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಬಹುಶಃ ಒಂದು ಒಳ್ಳೆಯ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಇವತ್ತು ಒಬ್ಬ ಯುವಕನಾಗಿ ಮನೋಜ್ ಬೇರೆ ದೇಶದಲ್ಲಿ ಉದ್ಯೋಗವನ್ನು ಹರಸಿ ಉದ್ಯೋಗವನ್ನು ಮಾಡಿ ಅಲ್ಲಿಂದ ಮರಳಿ ಊರಿಗೆ ತಾಯ್ನಾಡಿಗೆ ಬಂದು ಬೇರೆ ಬೇರೆ ಅವರ ಇಂಟೀರಿಯರ್ ಕೆಲಸವನ್ನು ಮಾಡಿಕೊಂಡು ಇವತ್ತು ಒಂದು ವಿಶೇಷವಾಗಿ ಜನರಿಗೆ ಒಂದು ಸಂತೋಷವನ್ನು ಕೊಡುವಂಥ ಒಂದು ಐಸ್ ಕ್ರೀಮ್ ಪಾರ್ಲರನ್ನು ಇವತ್ತು ಒಂದು ಹೊಸ ಒಂದು ಸಾಹಸಕ್ಕೆ ಕೈ ಹಾಕಿದ್ದಾರೆ. ನಮಗೆಲ್ಲ ಭಾಳಷ್ಟು ಸಂತೋಷ. ಎಲ್ಲ ಹಿರಿಯರು, ಎಲ್ಲ ಸಂಬಂಧಿಕರು, ಎಲ್ಲ ಆತ್ಮೀಯರು, ಎಲ್ಲ ಸ್ನೇಹಿತರನ್ನು ಈ ಸಂದರ್ಭದಲ್ಲಿ ಸೇರಿಸಿಕೊಂಡು ನಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ಮಾಡಲಿಕ್ಕೆ ನೀವು ಕರೆದಿದ್ದೀರಿ. ನಾವು ದೇವರ ಹತ್ರ ಪ್ರಾರ್ಥನೆ ಮಾಡೋದು ಈ ಸಂಸ್ಥೆ ಅತ್ಯಂತ ಎತ್ತರಕ್ಕೆ ಬೆಳೀಲಿ, ಪುತ್ತೂರಿನ ಸಮಸ್ತ ಜನರಿಗೆ ಇಲ್ಲಿ ಈ ಒಂದು ಪಾರ್ಲರಿಗೆ ಬಂದು ವಿಶೇಷವಾದ ಆ ಫುಡ್ಡನ್ನು ತೆಗೆದುಕೊಂಡು ಸಂತೋಷವಾಗಿ ಎಲ್ಲರೂ ಕೂಡ ಇಲ್ಲಿ ಬರುವಂತಾಗಲಿ. ಆ ದೇವರು ಮಾಲಿಂಗೇಶ್ವರನ ಕೃಪೆ ಸಂಪೂರ್ಣವಾಗಿ ನಿಮ್ಮ ಮೇಲೆ ಇರಲಿ. ಉತ್ತರೋತ್ತರವಾಗಿ ಈ ಒಂದು ಸಂಸ್ಥೆ ಬೆಳೀಲಿ. ಇನ್ನೂ ಕೂಡ ಬೇರೆ ಬೇರೆ ಕಡೆ ನಿಮಗೆ ಬೇರೆ ಬೇರೆ ಬ್ರಾಂಚನ್ನು ಮಾಡುವ ಯೋಗ ಭಾಗ್ಯವನ್ನು ಕೂಡ ದೇವರು ಈ ಸಂದರ್ಭದಲ್ಲಿ ನಿಮಗೆ ಕೊಡಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸಿಕೊಂಡು ನಾನು ಎಲ್ಲರಿಗೂ ಕೂಡ ವಂದಿಸ್ಕೊಂಡು ಮಗದೊಮ್ಮೆ ನಾವು ಏನೇ ಕೆಲಸ ಮಾಡಬೇಕಾದ್ರೂ ನಮಗೆ ದೇವರ ಕೃಪೆ ಬೇಕಂತೆ. ಆ ದೇವರ ಕೃಪೆ ಇದ್ದರೆ ಮಾತ್ರ ಎಲ್ಲವನ್ನು ನಾವು ಮುಂದೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಆ ದೇವರ ಕೃಪೆ ಇರಲಿಲ್ಲ ಅಂದರೆ ನಮಗೆ ಮುಂದೆ ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದನ್ನು ನಾವೆಲ್ಲ ತಿಳ್ಕೊಂಡಿದ್ದೇವೆ. ಏನೇ ಇರಲಿ, ದೇವರು ನಿಮಗೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಮಾಡಲಿ. ಒಳ್ಳೆಯ ಸಂಸ್ಥೆಗಳು ಇನ್ನೂ ಕೂಡ ಹುಟ್ಟು ಹಾಕುವಂಥ ಕೆಲಸ ಕಾರ್ಯವನ್ನು ಮಾಡಲಿ. ಇದು ಈ ಒಂದು ಸಂಸ್ಥೆ ಈ ಫುಡ್ ಅಂತಂದರೆ ಬಹುಶಃ ನಾವು ಭಾಳಷ್ಟು ಕೇರ್ ತಗೊಳ್ಳುವಂಥ ಒಂದು ಸಂಸ್ಥೆ. ಇದು ಬೇರೆ ಸಂಸ್ಥೆಗಳ ಥರ ಅಲ್ಲ. ಇದು ಒಂದು ಕೇರ್ ತಗೊಳ್ಳೋದು. ಬಂದಂಥ ಯಾರು ಗ್ರಾಹಕರಿದ್ದಾರೆ ಅವರಿಗೆ ಯಾವ ರೀತಿಯ ಸರ್ವಿಸನ್ನು ಕೊಡಬೇಕು, ಯಾವ ರೀತಿಯ ಗುಣಮಟ್ಟದ ಆಹಾರವನ್ನು ಕೊಡಬೇಕು, ಆ ರೀತಿಯ ಆಹಾರವನ್ನು ಕೊಟ್ಟಾಗ ಮಾತ್ರ ಗ್ರಾಹಕರು ಬರ್ತಾರೆ. ಅಂಥ ಕೆಲಸ ಕಾರ್ಯವನ್ನು ತಾವು ಖಂಡಿತವಾಗಲೂ ತಾವು ಮಾಡ್ತೀರಿ ಅನ್ನೋ ಒಂದು ವಿಶ್ವಾಸ ಇದೆ. ಅದಕ್ಕೆ ನಿಮ್ಮ ದೇವರ ಕೃಪೆ ಕೂಡ ಖಂಡಿತವಾಗಲೂ ಸಿಗುತ್ತೆ ಅನ್ನೋ ಮಾತನ್ನು ಹೇಳಿಕೊಂಡು ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರಗಳು. ಪುತ್ತೂರು ಶ್ರೀ ಮಾಲಿಂಗೇಶ್ವರ ದೇವರ ಆಶೀರ್ವಾದವನ್ನು ಪಡೆದುಕೊಂಡು ಹಾಗೂ ಮಹಾಲಕ್ಷ್ಮೀ ದೇವರ ಆಶೀರ್ವಾದವನ್ನು ಪಡೆದುಕೊಂಡು ಈ ಒಂದು ನೈವಾಸ್ ಸಂಸ್ಥೆ ನೂತನವಾಗಿ ಪ್ರಾರಂಭವಾಗಿದೆ. ಪುತ್ತೂರಿಗೆ ಒಂದು ಕಿರೀಟವಂತೆ ತಿಳ್ಕೊಳ್ಬೋದು ನಾವು. ಯಾಕೆಂತೇಳಿದರೆ ಅವಶ್ಯಕತೆ ಇದ್ದು ಇನ್ನೊಂದು ಸಂಸ್ಥೆ ಬೇಕು ಅಂತೇಳಿ ಇನ್ನೊಂದು ಸಂಸ್ಥೆ ಬಂದಿದೆ ನಮಗೆ. ಅದು ಖುಷಿಯಾಗಿದೆ ನಮಗೆ. ಯಾಕಂತೇಳಿದರೆ ಬೆಳೆಯುತ್ತಿರುವ ಪುತ್ತೂರಿಗೆ ಇಂಥ ಸಂಸ್ಥೆಗಳು ಇನ್ನೂ ಹಲವು ಬರಬೇಕು. ಇನ್ನು ಈ ಬುಳುವಾರು ಸೈಡಲ್ಲಿ ತುಂಬ ಜನಸಂದಣಿ ಇರುವಂಥ ಪ್ರದೇಶ ಕೂಡ ಆದ ಕಾರಣ ಪೇಟೆಯಲ್ಲಿ ಬಿಟ್ಟು ಹೊರಗಡೆ ಇರುವಂಥ ಪ್ರದೇಶ ಒಂದು ಇಂಪ್ರೂವ್ಮೆಂಟ್ ಆಗುವಂಥ ಪ್ರದೇಶ ಅಂತಂದಿದ್ದರೆ ಅದು ಬಳುವಾರು ಪ್ರದೇಶ. ಇಲ್ಲಿ ಒಳ್ಳೆಯ ರೀತಿಯಲ್ಲಿ ನಡೆಯಬೇಕಂತಹ ಈ ಪ್ರದೇಶದಲ್ಲಿ
ಇಂಥ ಒಂದು ಸಂಸ್ಥೆ ಬಂದದ್ದು ಖುಷಿಯ ವಿಚಾರ. ಅದೇ ವಿಚಾರದಲ್ಲಿ ನಮ್ಮ ಮನೋಜ್ ಅವರು ದೀಪಿಕಾ ಇವರ ಸಾರಥ್ಯದಲ್ಲಿ ಒಂದು ನೂತನವಾಗಿ ನಿರ್ಮಿಸಿದಂಥ ಈ ಸಂಸ್ಥೆ ಕೇವಲ ಉದ್ಯೋಗವನ್ನು ಅರಸಿ ಹೊರಗಿನ ದೇಶಕ್ಕೆ ಹೋಗುವುದಕ್ಕಿಂತ ಇಂಥ ಸಂಸ್ಥೆಯನ್ನು ಹುಟ್ಟು ಹಾಕುವುದರಲ್ಲಿ ನಮಗೆ ಇನ್ನಷ್ಟು ಪುತ್ತೂರಿನ ಈ ಪ್ರದೇಶ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಒಂದು ನಾಂದಿ ಅಂತೇಳಿ ಇವರು ತೋರಿಸಿಕೊಟ್ಟಿದ್ದಾರೆ. ಯಾಕೆಂದರೆ ಇನ್ನೂ ಇವರು ಇಂಪ್ರೂವ್ಮೆಂಟ್ ಮಾಡಬೇಕು, ಒಳ್ಳೆಯ ಫುಡ್ಡನ್ನು ಇಲ್ಲಿ ಕೊಡುವಂಥ ವ್ಯವಸ್ಥೆ ಆಗಬೇಕು, ಮತ್ತು ನಗುಮುಖದ ಸೇವೆಯೊಂದಿಗೆ ಜನರನ್ನು ಆಕರ್ಷಿತವಾಗಿ ಎಳೆಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಬೇಕು ಇವರು. ಅದೇ ರೀತಿ ಸಂಸ್ಥೆ ಇನ್ನಷ್ಟು ಬೆಳೆಗಲಿ, ಇನ್ನಷ್ಟು ಬ್ರ್ಯಾಂಚನ್ನು ಹೊಂದಬೇಕು. ಎಲ್ಲ ಕಡೆ ಪುತ್ತೂರಿನಲ್ಲಿ ಹಲವು ಕಡೆ ಬ್ರ್ಯಾಂಚ್ ಹೊಂದುವಂಥ ಕೆಲಸವನ್ನು ಆಗಬೇಕು. ಅದೇ ರೀತಿ ನಮ್ಮ ಈ ಸಂಸ್ಥೆಯಲ್ಲಿ ಯಾರೆಲ್ಲ ಗ್ರಾಹಕರು ಬರ್ತಾರೆ ಅವರಿಗೆ ಶುಭವನ್ನು ಹಾರೈಸ್ತೇವೆ. ಒಳ್ಳೆಯ ಸಪೋರ್ಟ್ ಮಾಡಬೇಕಂತೇಳಿ ಈ ಮೂಲಕ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ. ನಮ್ಮ ಮಧುಸೂದನ್ ಹಾಗೂ ದೀಪಿಕಾ ಅವರು ಒಂದು ಹೊಸ ಕಾರ್ಯಕ್ಷೇತ್ರಕ್ಕೆ ಬಂದಿದ್ದಾರೆ ಆಹಾರದ್ದು. ಸೊ ಅವರು ತುಂಬ ಟೈಮಿಂದ ಕಂಡಂಥ ಕನಸು ಇವತ್ತು ನನಸಾಗ್ತಾ ಉಂಟು. ಹಾಗೆ ಮನುಷ್ಯನಿಗೆ ತೃಪ್ತಿ ಅನ್ನೋದು ಯಾವ ವಿಷಯದಲ್ಲಿ ಸಾಗುವುದಿಲ್ಲ ಅಂತೆ, ಅವನಿಗೆ ಸಂತೃಪ್ತಿ ಆಗೋದು ಅದು ಭೋಜನದಿಂದ ಮಾತ್ರ. ಅಂಥ ಮನುಷ್ಯನನ್ನು ಸಂತೃಪ್ತಿ ಮಾಡುವಂತಹ ಒಂದು ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲರೂ ಬನ್ನಿ, ಇಲ್ಲಿ ಅವರು ಟೇಸ್ಟ್ ಮಾಡಿ. ನಾನು ದೀಪಿಕಾ ಅವರ ಕೈ ಅಡಿಗೆ ಎಲ್ಲ ಟೇಸ್ಟ್ ಮಾಡಿದ್ದೇನೆ, ತುಂಬ ಚೆನ್ನಾಗಿರ್ತದೆ. ಮತ್ತೆ ಮತ್ತೆ ತಿನ್ನುವಂಥ ಆಗುವಂಥದ್ದು ಅವರ ಕೈ ಅಡಿಗೆ ಹಾಗೆ ಉಂಟು. ಹಾಗೆ ಎಲ್ಲರೂ ಇಲ್ಲಿ ಬಂದು ಟೇಸ್ಟ್ ಮಾಡಿ ಅವರಿಗೆ ಹೀಗೆ ಸಪೋರ್ಟ್ ಮಾಡು. ಆ್ಯಂಡ್ ಐ ವಿಶ್ ಆಲ್ ದ ವೆರಿ ಬೆಸ್ಟ್ ಬೋತ್ ಆಫ್ ಯು. ಶುಭ ಮುಂಜಾನೆ. ನಮಗೆ ಸ್ಪೀಚ್ ಮಾಡಲಿಕ್ಕೆ ಅಷ್ಟು ಬರೋದಿಲ್ಲ, ಯಾಕೆಂದರೆ ನಾನೊಂದು ಸಾಹಿತಿಯೂ ಅಲ್ಲ, ರಾಜಕಾರಣಿಯೂ ಅಲ್ಲ. ಆದರೆ ಈ ಒಂದು ಸಂಸ್ಥೆ ನಿಜವಾಗಿ ಇಲ್ಲಿ ಅಗತ್ಯ ಇತ್ತು. ಯಾಕೆಂದರೆ ಇಲ್ಲಿ ಪಕ್ಕದಲ್ಲಿ ಎಲ್ಲಿಯೂ ಕಾಣ್ತಾ ಇಲ್ಲ. ಆದರೆ ಇಲ್ಲಿ ಬರುವಂಥ ಗಿರಾಕಿಗಳಿಗೆ ಶುಚಿತ್ವ ಎಂಬುದು ಫಸ್ಟ್. ಶುಚಿತ್ವ ಬೇಕು, ಅದರ ಜೊತೆಯಲ್ಲಿ ರುಚಿ ಇರಲಿ, ಅದರ ಜೊತೆಯಲ್ಲಿ ನಗುಮುಖದ ಸೇವೆ. ಇವರು ಹೇಳಿದರು, ಅದು ಖಂಡಿತ. ಅದಲ್ಲದೆ ದೇವರಿಗೆ ಎಲ್ಲವನ್ನು ನೋಡಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಯಾಕೆಂದರೆ ದೇವರು ಎಲ್ಲವನ್ನು ನೋಡಲಿಕ್ಕೆ ಆಗದ ಕಾರಣ ತಂದೆ ತಾಯಿಯನ್ನು ಸೃಷ್ಟಿ ಮಾಡಿರ್ತಾರೆ. ಅವರ ಆಶೀರ್ವಾದ ಮೊದಲಾಗಿ ಈ ಸಂಸ್ಥೆಗೆ ಇರಲಿ. ಮತ್ತು ಇದು ಇನ್ನೂ ಹೆಚ್ಚು ಬರೀ ಪುತ್ತೂರಿನಲ್ಲಿ ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಒಂದು ನೈವಾಸ್ ಕೆಫೆ ಪ್ರಸಿದ್ಧಿ ಆಗಲಿ ಅಂತ ಹಾರೈಸಿ ನನ್ನ ಎರಡು ಮಾತು. ಎಲ್ರಿಗೂ ಶುಭೋದಯ. ಇವತ್ತು ನಮ್ಮ ಊರಿನಲ್ಲಿ, ಪುತ್ತೂರಿನ ಬಳುವಾರಿನಲ್ಲಿ ನೈವಾಸ್ ಕೆಫೆ ಆ್ಯಂಡ್ ಕಿಚನ್ ಉದ್ಘಾಟನೆಗೊಂಡು ಊರಿನ ಜನರ ಸೇವೆಗೆ ಸಿದ್ಧವಾಗಿ ನಿಂತಿದೆ. ಈ ಸಂದರ್ಭದಲ್ಲಿ ನಾನು ಈ ಸಂಸ್ಥೆಯ ಓನರ್ ಅಂದರೆ ನನ್ನ ತಮ್ಮ, ಅವನಿಗೆ ಹೇಳೋದಿಷ್ಟ ಅಂದರೆ ಇಲ್ಲಿ ರುಚಿಯಾದ ಆರೋಗ್ಯವಂತ ಗುಣಮಟ್ಟದ ಆಹಾರವನ್ನು ನೀಡುವಂಥ ಕೆಲಸ ನಿಮ್ಮಿಂದ ಆಗಲಿ. ಆಗ ಖಂಡಿತ ಗ್ರಾಹಕರು ಈ ಒಂದು ಸಂಸ್ಥೆಗೆ ಖಂಡಿತ ಬರ್ತಾರೆ. ಎಲ್ಲಿ ರುಚಿ ಮನೆಯ ಒಂದು ಸಂಸ್ಕಾರವನ್ನು ನಾವಿಲ್ಲಿ ತೆರೆದಂತಹ ಸಂಸ್ಥೆಯಲ್ಲಿ ನೀಡಿದಾಗ ಖಂಡಿತ ಈ ಭಾಗದ ಜನರಿಗೆ ಇದೊಂದು ಒಳ್ಳೆಯ ಅಭಿಪ್ರಾಯ ನಿಮ್ಮ ಮೇಲೆ ಬಂದು ಖಂಡಿತ ಈ ಒಂದು ಸಂಸ್ಥೆ ಇನ್ನು ಮುಂದಕ್ಕೂ ಕೂಡ ಬೇರೆ ಬೇರೆ ಕಡೆಗಳಲ್ಲಿ ತೆಗೆಯುವಂತಹ ಒಂದು ಭಾಗ್ಯ ನಿಮಗೆ ಬರಲಿ. ಹಾಗೆಯೇ ಈ ಊರಿಗೆ ಇದು ಅಗತ್ಯ. ಈ ಬೆಳೆಯುತ್ತಿರುವಂಥ ಪುತ್ತೂರಿನ ಬಳುವಾರು ಪ್ರದೇಶಕ್ಕೆ ಈ ಒಂದು ಸಂಸ್ಥೆ ಅಗತ್ಯವಿದ್ದು ಇದರಿಂದ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಆಶಿಸುತ್ತಾ, ನನಗೆ ಅವಕಾಶ ಕೊಟ್ಟಂತಹ ಎಲ್ರಿಗೂ, ಹಾಗೆಯೇ ಬಂದಂತಹ ಎಲ್ಲ ಸ್ನೇಹಿತರಿರ್ಬೋದು, ಕುಟುಂಬಸ್ಥರಿರ್ಬೋದು, ಎಲ್ರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸುತ್ತಾ, ನನಗೆ ಅವಕಾಶ ಕೊಟ್ಟಂಥ ಎಲ್ರಿಗೂ ವಂದಿಸುತ್ತಾ ನನ್ನ ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ನಮ್ಮ ಶಾಪ್ ಬೋಲ್ವರ್ ಜಂಕ್ಷನ್ ಸುಜುಕಿ ಶೋರೂಮಿಂದು ಆಪೋಸಿಟ್ ಹೊಸದಾಗಿ ಶುರುವಾಗಿದೆ. ಎಲ್ಲರೂ ಬಂದು ಸಹಕರಿಸಿ. ನಮ್ಮಲ್ಲಿ ಇಲ್ಲಿ ಐಸ್ ಕ್ರೀಮ್ಸ್ ಮತ್ತು ಕೇಕನ್ನು ನಮ್ಮದೇ ಪ್ರೊಡಕ್ಷನ್ ಆಗಿ, ಅಂದರೆ ಇಲ್ಲಿ ಮಾಡಲಿಕ್ಕಾಗೋದಿಲ್ಲ, ನಾವು ಹೊರಗೆ ಅಲ್ಲಿ ಮಾಡಿಸಿ ಇಲ್ಲಿ ತರೋದು. ಹೈ ಪ್ರೋಟೀನ್ ಡಿಶ್ ಸಿಗತ್ತೆ, ಮತ್ತು ಹೆಲ್ದಿ ಡಿಶ್ ಸಿಗತ್ತೆ, ಮತ್ತು ಪಿಜ್ಜಾ, ಬರ್ಗರ್, ಪಾಸ್ತಾ, ಟೀ, ಕಾಫಿ. ಟೀಯಲ್ಲಿ ಮಸಾಲಾ ಟೀ, ಕೂರ್ಗ್ ಕಾಫಿ, ಜಿಂಜರ್ ಟೀ, ಲೆಮನ್ ಟೀ, ಗ್ರೀನ್ ಟೀ. ಆಮೇಲೆ ಕಾಫಿಯಲ್ಲಿ ಕ್ಯಾಪಚಿನೋ, ಎಕ್ಸ್ಪ್ರೆಸ್ಸೋ. ಮತ್ತು ಕೇಕ್ ನೀವು ಇವತ್ತು ಆರ್ಡರ್ ಕೊಟ್ಟರೆ ನಾಳೆ ನಿಮಗೆ ರಿಸೀವ್ ಆಗುತ್ತೆ. ಇಲ್ಲದಿದ್ದರೆ ಬೆಳಿಗ್ಗೆ ಬೇಕಾದ ಡಿಸೈನಲ್ಲಿ ಸಹ ಸಿಗತ್ತೆ.
ಇಲ್ಲದಿದ್ದರೆ ನಿಮಗೆ ಬೆಳಿಗ್ಗೆ ಹೇಳಿದರೆ ಸಂಜೆ ಒಳಗೆ ನಾವು ಕೊಡ್ತೇವೆ. ಸ್ಟಾರ್ಟಿಂಗ್ ಪ್ರೈಸ್ 300 ಸ್ಟಾರ್ಟ್ ಆಪುಂಡು. ಇಕ್ಲೆಗ್ ಇಂಚ ಪೀಸಸ್ ಬೋಡಿತ್ತಿನ ಪೀಸಸ್ಲ ತಿಕ್ಕೊಂಡು ಬೊಕ್ಕ ಎಂಕಲ್ನಲ್ಪ ಚೀಸ್ ಕೇಕ್ ಬೊಕ್ಕ ತಿರಾಮಿಸು ಪೂರ ತಿಕ್ಕೊಂಡು ಚೀಸ್ ಕೇಕ್ ಬೊಕ್ಕ ತಿರಾಮಿಸು ನಿಕ್ಲೆ ದುಂಬೆ ಒಂಜಿ ದಿನ ದುಂಬೆ ಪಂಡ್ರೆನ ಎಂಕ್ಲೆ ನೆಕ್ಸ್ಟ್ ಡೇಟ್ ನಿಕ್ಲೆ ಕೊರಿಯರ್ಗೆ ಆಪುಂಡವು ಅವು ಪಂಡ ಅಪಗ ಆಪುನ 1 ಡೇ ಫುಲ್ ಫ್ರೀಸರ್ ಇಪ್ಪೋಡು ಆಪುಂಡು ಅಂಚ. ಮಾತೆರೆಗ್ಲ ನಮಸ್ಕಾರ. ಎಂಕ್ಲೊಂಜಿ ಪುತ್ತೂರು ಬೊಳುವಾರು ಪಂಡೊಂಜಿ ಜಾಗೆಡ್ ಸುಜುಕಿ ಶೋರೂಮ್ದ ಎದುರುಡು ನೈವಾಸ್ ಕೆಫೆ ಆ್ಯಂಡ್ ಕಿಚನ್ ಪಂಪುನ ಒಂಜಿ ಕೆಫೆನ್ ಓಪನ್ ಮಂತೊಂದುಲ್ಲ. ಎಂಕಿ ಊರ್ದಕ್ಲಿ ಪೂರ ಮಾತೆರ್ಲ ಎಡ್ಡೆ ಸಹಕಾರ ಕೊಡ್ದು ಎಂಕ್ಲೆಗ್ ಎಂಕ್ಲೊಂಜಿ ಸಂಸ್ಥೆಯನ್ನು ಎಂಕ್ಲೆಗ್ ಎಡ್ಡೆ ಎಂದು ಕೊರೊಡು ಸಹಕಾರಕ್ಕೆ ಏನೊಂದುಲ್ಲೆ ಅಂಚನೆ ಮುಲ್ಪ ಎಂಕ್ಲು ಜಿಮ್ದಾಗ್ಲೆ ಬೋಡೈನ ಅಂಚನೆ ಒಂಜಿ ಹೈ ಪ್ರೋಟೀನ್ ಫುಡ್ಲ ಎಂಕ್ಲ ಮುಲ್ಪ ರೆಡಿ ಮಂತ್ ಕೊರಪ ಅಂಚನೆ ಐಸ್ ಕ್ರೀಮ್ಡು ಬೋಡೈನ ಅಂಚನ ಗಡ್ಬಡ್ ಫ್ರೂಟ್ ಸಲಾಡ್ ಅಂಚನೆ ಕೆಲವು ಐಟಮ್ಸ್ ಪ್ಯಾನ್ ಕೇಕ್ ಐಸ್ ಕ್ರೀಮ್ ಇಂಚಿನ ಮಾತ ಉಂಡು. ಬೊಕ್ಕ ಸೀಸನಲ್ ಕೇಕ್ ಎಂಕ್ಲು ಮುಲ್ಪ ರೆಡಿ ಮಲ್ತು ಕೊರಪ ಬೊಕ್ಕ ಚೀಸ್ ಕೇಕ್ ಇಂದು ಮಾತ ಉಂಡು. ಬೊಕ್ಕ ಬರ್ಗರ್ ಪಿಜ್ಜಾ ಇಂಚಿನ ಪುರ ನಾನಾ ಪಾಸ್ತಾ ಪುರ ನಾನಾ ಒಂಜಿ 2-3 ಐಟಮ್ಸ್ ಬೇತೆಲ್ಲ ಪುರ ಉಂಡು. ಅಂಚ ಎಂಕ್ಲೆಗ್ ಈ ಭಾಗದಕ್ಲಿ ಮಾತೆರ್ಲ ಒಂಜಿ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಡ್ದು ಎಂಗ್ಲೊಂಜಿ ಸಂಸ್ಥೆಯನ್ನು ಬೆಳಗ್ಗೆ ಮಾಡಿದ್ದು ಆ ಮೂಲಕ ಮಾತೆರೆಲ್ಲ ವಿನಂತಿ ಮಾಡ್ತಾರೆ ಪುತ್ತೂರದ ಜನಗಳಿಗೆ ಮಾತೆರೆಲ್ಲ ಸಹಕಾರಕ್ಕೆ ಏನೊಂದಿಲ್ಲ. ನಮಸ್ತೆ. Hello everyone. The cakes over here are really tasty, very yummy. Like I'm trying over here, they are very moist and very good, chocolatey, and it's really good. It's freshly prepared over here, and as the owner itself has told that there are many protein-rich foods prepared over here, so they are very good for health also. Please do come and try here. The foods are really yummy. Come and give your opinion. Yeah. Thank you. Hi. Ingle Buluwas Naivas cafes and kitchen bayda. Ice cream try manta, cakes try manta. Full ಎಡ್ಡೆತ್ತನ ಮತ್ತೆ ಎಲ್ಲ ರೆಕಮೆಂಡ್ ಮಾಡ್ಬೋ ಬರ್ತದೆ ಟೇಸ್ಟ್ ಮಾಡ್ಲಿ ಅಂಚೆ ಸಪೋರ್ಟ್ ಮಾಡ್ಲಿ ಅಂತ ಏನಿಲ್ಲ. ಥ್ಯಾಂಕ್ ಯು. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ